ರಿಕ್ಷಾದಲ್ಲಿ ಸಾಗಿಸುತ್ತಿದ್ದ ಹಸುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ ಘಟನೆ ಎಚ್ಡಿ ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಮಾನಂದವಾಡಿ ರಸ್ತೆಯ ಅಂತರಸಂತೆ ಬಳಿ ನಡೆದಿದೆ. ರಿಕ್ಷಾದಲ್ಲಿ 3 ಹಸುಗಳನ್ನು ಸಾಗಿಸಲಾಗುತ್ತಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ವೃತ್ತ ನಿರೀಕ್ಷಕ ಶಬೀರ್ ಹುಸೇನ್ ಆದೇಶದಂತೆ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಸಿಬ್ಬಂದಿ ಹಸುಗಳು ತುಂಬಿದ ರಿಕ್ಷಾ ಮತ್ತು 3 ಹಸುಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಉಪನಿರೀಕ್ಷಕ ರಸೂಲ್, ಸಿಬ್ಬಂದಿಗಳಾದ ಮಹಾದೇವಸ್ವಾಮಿ, ಗಿರೀಶ್ ಪಾಲ್ಗೊಂಡಿದ್ದರು. ವರದಿ ಮಲಾರ ಮಹಾದೇವಸ್ವಾಮಿ. Thank you.